ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ತಲಪಾಡಿ ಗ್ರಾಮದಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ವಿವಿಧ ರಸ್ತೆಗಳಿಗೆ ಸುಮಾರು 40 ಲಕ್ಷ ಅನುದಾನವನ್ನು ಈ ಗ್ರಾಮಕ್ಕೆ ಮೀಸಲಿಟ್ಟಿರುತ್ತಾರೆ. ಈ ಒಂದು ದೊಡ್ಡ ಮನೆ ರಸ್ತೆಯ ಈ ಒಂದು ಗುದ್ದಲಿ ಪೂಜೆ ಸಮಾರಂಭದಲ್ಲಿ ನಮ್ಮೊಂದಿಗೆ ಇದ್ದಂಥ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರು, ನಮ್ಮ ಈ ತಲಪಾಡಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದ ವೈಭವ್ ಶೆಟ್ಟಿ ಅವರು, ನಮ್ಮ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರು, ಅದೇ ರೀತಿ ಮಹಿಳಾ ಉಸ್ತುವಾರಿ ಅಧ್ಯಕ್ಷರು ಆದಂಥ ಸುರೇಖ ಚಂದ್ರಾಸ್ ಅವರು, ಅದೇ ರೀತಿ ಪ್ಲೇವಿ ಡಿಸೋಜರವರು, ಅದೇ ರೀತಿ ದೊಡ್ಡ ಮನೆಯಲ್ಲಿ ನಾಗರಿಕರು, ಈ ದೊಡ್ಡ ಮನೆ ಈ ಪ್ರದೇಶ ವಿನ್ನೂರವರು, ಅದೇ ರೀತಿ ದೊಡ್ಡ ಮನೆ ಪ್ರದೇಶದ ಎಲ್ಲ ನಾಗರಿಕರು ಸೇರಿಕೊಂಡು ಭಾಳಷ್ಟು ಸಂತೋಷವಾಗ್ತದೆ. ಯಾಕಂತ ಹೇಳಿದರೆ ಈ ಒಂದು ರಸ್ತೆಗೆ ಗುದ್ದಲಿ ಪೂಜೆ ಮಾಡುವಾಗ ಈ ಭಾಗದಲ್ಲಿ ಎಷ್ಟು ಜನರು ಕಷ್ಟಪಟ್ಟಿದ್ದಾರೆ ಅಂತೇಳಿ ಗೊತ್ತಾಗ್ತದೆ. ಯಾಕಂತ ಹೇಳಿದರೆ ಈ ರಸ್ತೆ ಆಗಬೇಕಂತೂ ನಿಮ್ಮ ತುಂಬ ಸಮಯದ ಕನಸು ಇರಬೇಕು. ಆದ್ದರಿಂದ ಇಷ್ಟು ಜನ ಕೂಡ ಸೇರಿದ್ದೀರಿ, ಭಾಳ ಸಂತೋಷ. ಇದನ್ನು ಮನಗಂಡು ನಮ್ಮ ಸಭಾಧ್ಯಕ್ಷ ಯು ಟಿ ಖಾದರ್ ಅವರು ಈ ರಸ್ತೆಗೆ ಅನುದಾನವನ್ನು ಮಂಜೂರುಗೊಳಿಸಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಕೂಡ ನಮ್ಮ ಆಡಳಿತ ಪಕ್ಷ ಇಲ್ಲ, ಆದರೂ ಕೂಡ ಸುಮಾರು 40 ಲಕ್ಷ ರೂಪಾಯಿ ಅನುದಾನವನ್ನು ಈ ತಲಪಾಡಿ ಗ್ರಾಮ ಪಂಚಾಯತ್ ಇಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಗ್ರಾಮಗಳಿಗೆ ಕೂಡ 1,50,00,000 75 ಲಕ್ಷ ಅನುದಾನದಾಗಿ ಸುಮಾರು 33 ಕೋಟಿ ಅನುದಾನವನ್ನು ಇಡೀ ಗ್ರಾಮಾಂತರ ಪ್ರದೇಶಕ್ಕೆ ನಮ್ಮ ಯು ಟಿ ಖಾದರ್ ಅವರು ಅನುದಾನ ಇಟ್ಟಿದ್ದಾರೆ. ಅದಲ್ಲದೆ ಪುನಃ ಅಂತೇಳಿದರೆ ಅವರಿಗೆ ಸುಮಾರು 65 ಕೋಟಿ ರೂಪಾಯಿ ಅನುದಾನ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಪುನಃ ಗ್ರಾಮೀಣ ಪ್ರದೇಶದ ರಸ್ತೆಗಳೆಲ್ಲ ಅಭಿವೃದ್ಧಿ ಆಗಬೇಕಂತೇಳಿ ಅದಕ್ಕೆ ಪುನಃ 60 ಲಕ್ಷ ರೂಪಾಯಿ ಅನುದಾನ ಈ ಗ್ರಾಮಕ್ಕೆ ಪುನಃ ಇಟ್ಟಿದ್ದಾರೆ. ಬೇರೆ ಬೇರೆ ರಸ್ತೆಗಳಿಗೆ ಕೂಡ ಅನುದಾನ ಇಟ್ಟಿದ್ದಾರೆ. ಅದು ಕೂಡ ಈ ಕೆಲಸ ಆದ ನಂತರ ಪುನಃ ಕೆಲಸ ಆಗ್ತದೆ. ಈ ಕೆಲಸ ಕೂಡ ಒಳ್ಳೆಯದಾಗಬೇಕು, ಸಿಕ್ಕವರು ಕೆಲಸ ಮಾಡಬಾರ್ದು, ಅಲ್ಲಿ ಅದು ಕ್ವಾಂಟಿಟಿ ಕೂಡ ಒಳ್ಳೆಯದಾಗಬೇಕಂತೇಳಿ ಇಡೀ ಗ್ರಾಮದ ಗುತ್ತಿಗೆದಾರರನ್ನು ಒಬ್ಬರಿಗೆ ಕೂಡ ಕೆಲಸ ಕಾರ್ಯಗಳು ಕೊಟ್ಟಿದ್ದಾರೆ. ಅದಲ್ಲದೆ ಈಗ 33 ಕೋಟಿ ರೂಪಾಯಿ ಅಲ್ಲದೆ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅನುದಾನಗಳನ್ನು ಕೂಡ ತಂದು ಸುಮಾರು 1,200-300 ಕೋಟಿ ರೂಪಾಯಿ ಅನುದಾನ ತಂದು ಈ ಕ್ಷೇತ್ರವನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಉಳ್ಳಾಳ ಕೋಡಿಯಿಂದ ಬೋಲಾಡ ತನಕ ಸುಮಾರು 200 ಕೋಟಿ ರೂಪಾಯಿ ಅನುದಾನದಲ್ಲಿ ಸೇತುವೆಗೆ ಅನುದಾನ ಮಂಜೂರುಗೊಳಿಸುತ್ತಾರೆ. ಅದಲ್ಲದೆ ಅದರ ಪಕ್ಕದಲ್ಲಿ ಕಾಡ್ಲ ವನ ಇದೆ, ಅಲ್ಲಿ ಪ್ರವಾಸೋದ್ಯಮ ಆಗಬೇಕಂತ ಅಲ್ಲಿ ಕೂಡ 30 ಲಕ್ಷ ರೂಪಾಯಿ ಅನುದಾನ ಇಟ್ಟಿದ್ದಾರೆ. ಆ ಪ್ರದೇಶಕ್ಕೆ ಹೋಗುವ ರಸ್ತೆ ಅಬ್ಬಕ್ಕ ಸರ್ಕಲ್ನಿಂದ ಕೋಡಿ ತನಕ ಹೋಗುವ ರಸ್ತೆಗೆ 6 ಕೋಟಿ ರೂಪಾಯಿ ಅನುದಾನ ಕೂಡ ಮಂಜೂರುಗೊಳಿಸ್ತಾರೆ. ಅದೇ ರೀತಿ ತುಂಬೆಯಿಂದ ಸಜಿಪ ನಡು ತನಕ 60 ಕೋಟಿ ರೂಪಾಯಿ ಅನುದಾನದಲ್ಲಿ ಅಲ್ಲಿ ಕೂಡ ಸೇತುವೆಗೆ ಅನುದಾನವನ್ನು ಮಂಜೂರುಗೊಳಿಸುತ್ತಾರೆ. ಅದಲ್ಲದೆ ಅವರ ಬಹಳ ದೊಡ್ಡ ಕನಸು, ಯಾಕಂದರೆ ಅವರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನದಿ ಬದಿಯಲ್ಲಿ ದೊಡ್ಡ ಮಟ್ಟದ ರಸ್ತೆಯ ಉಳ್ಳಾಳ ಸೇತುವೆಯಿಂದ ತುಂಬೆ ತನಕ ನದಿ ಬದಿ ರಸ್ತೆಗೆ ಅನುದಾನ ಮಂಜೂರುಗೊಳಿಸಿ ವಿವಿಧ ಗ್ರಾಮದಲ್ಲಿ ಈಗ ಅರೆಕಳದಲ್ಲಿ ಆಗಿದೆ, ಪಾವೂರಲ್ಲಿ ಆಗಿದೆ, ಇನ್ನು ಬೋಳಿಯಾರು, ಅದೇ ರೀತಿ ಸಜಿಪರೋಡಲ್ಲಿ ಕಾಮಗಾರಿಗಳು ಚಾಲನೆಯಲ್ಲಿದೆ. ಅದಲ್ಲದೆ ನಮ್ಮ ಇಲ್ಲಿ ತೊಕ್ಕೋಟಲ್ಲಿ ನಮ್ಮ ಚೊಂಬುಕಟ್ಟೆ ತನಕ ಹೋಗುವ ರಸ್ತೆ ಸುಮಾರು 25 ಕೋಟಿ ರೂಪಾಯಿ ಅನುದಾನ ಇಟ್ಟು ಅಲ್ಲಿ ಕೂಡ 6 ಪಥ ರಸ್ತೆಯನ್ನು ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಕುತ್ತಾರಲ್ಲಿ ಹೊರಗಜ್ಜೆ ಕ್ಷೇತ್ರ ಇದೆ, ಅಲ್ಲಿ ಕೂಡ 3 ಕೋಟಿ ರೂಪಾಯಿ ಅನುದಾನ ರಸ್ತೆಯ ಅಗಲೀಕರಣಕ್ಕೆ 3 ಕೋಟಿ ರೂಪಾಯಿ ಅನುದಾನ ಇಟ್ಟಿದ್ದಾರೆ. ಅದಲ್ಲದೆ ಉಳ್ಳಾಳ ನಗರದಲ್ಲಿ ಲೈಬ್ರರಿ, ಮಕ್ಕಳಿಗೆ ಸುಸಜ್ಜಿತವಾದಂಥ ಲೈಬ್ರರಿ ಬೇಕಂತೇಳಿ 75 ಲಕ್ಷ ರೂಪಾಯಿ ಅನುದಾನದಲ್ಲಿ ಉಳ್ಳಾಳ ನಗರಸಭೆ ಪಕ್ಕದಲ್ಲಿ ಕೂಡ ಕಾಮಗಾರಿಗೆ ಅನುದಾನ ಮಂಜೂರುಗೊಳಿಸಿದ್ದಾರೆ. ಅದೇ ರೀತಿಯಲ್ಲಿ ಪೌರ ಕಾರ್ಮಿಕರಿಗೆ ಕೂಡ ವಸತಿ ಬೇಕೆಂಬ ದೃಷ್ಟಿಯಿಂದ ಅಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಅನುದಾನದಲ್ಲಿ ಪೌರ ಕಾರ್ಮಿಕರ ವಸತಿ ಗೃಹ ಈಗ ಆಗ್ತಾ ಇದೆ. ಅದಲ್ಲದೆ ಬಹಳ ಬೇಡಿಕೆ ಇತ್ತು. ಯಾಕಂತ ಹೇಳಿದರೆ ಕರೆಂಟು ನಮ್ಮ ಗ್ರಾಮೀಣ ಪ್ರದೇಶದಿಂದ ಈ ಭಾಗಕ್ಕೆಲ್ಲ ಕರೆಂಟ್ ಬರ್ತಿತ್ತು. ಅದರ ಬದಲಿಗೆ ಈಗ ಎಕ್ಕೂರಿನಿಂದ ಅಂಡರ್ಗ್ರೌಂಡ್ ಆಗಿ ಬಬ್ಬುಗಟ್ಟೆಗೆ ಅಂಡರ್ಗ್ರೌಂಡ್ ಕರೆಂಟ್ ಮಾಡಿ ಈ ಭಾಗದಲ್ಲಿ ಈಗ ಕರೆಂಟಿನ ಒಂದು ಅಭಾವ ಇಲ್ಲದಾಗಿ ಮಾಡಿದ್ದಾರೆ. ಅದಲ್ಲದೆ 2 ಸಬ್ಸ್ಟೇಷನ್ ಕೂಡ ಹೆಚ್ಚುವರಿ ಮಾಡಿದ್ದಾರೆ. ಈ ಭಾಗದಲ್ಲಿ ಕರೆಂಟಿನ ತೊಂದರೆಗಳಿತ್ತು. ಕೊಟ್ಟೆಕಾರಲ್ಲಿ ದೊಡ್ಡ ಮಟ್ಟದ 7 ಕೋಟಿ ರೂಪಾಯಿ ಅನುದಾನದಲ್ಲಿ ಕರೆಂಟಿನ ಸಬ್ಸ್ಟೇಷನ್ ಮಾಡಿ ಈ ಭಾಗಕ್ಕೆಲ್ಲ ವಿದ್ಯುತ್ತಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿ ಚೊಂಬುಗುಡ್ಡೆಯಲ್ಲಿ ಕೂಡ 7 ಕೋಟಿ ರೂಪಾಯಿ ಅನುದಾನ ಅಲ್ಲಿ ಕೂಡ ವಿದ್ಯುತ್ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ಅದೇ ರೀತಿ ಮಕ್ಕಳಿಗೆ ನಿಮಗೆಲ್ಲರಿಗೂ ಗೊತ್ತಿದೆ, ಶಾಲೆಗೆ ಖಾಸಗಿಯಲ್ಲಿ ತುಂಬ 1,60,000 75,000 ಸೀಟಿಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೆ ಮಕ್ಕಳಿಗೆ ಸರ್ಕಾರಿಯಲ್ಲಿ ಒಳ್ಳೆಯ ಶಿಕ್ಷಣ ಸಿಗಬೇಕೆಂಬಕೊಂಡು 3 ಪಬ್ಲಿಕ್ ಸ್ಕೂಲನ್ನು ಮಂಜೂರುಗೊಳಿಸಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದೆ, ದೇರ್ಲಗಟ್ಟೆಯಲ್ಲಿ ಒಂದು, ಮುಡಿಪಲ್ಲಿ ಒಂದು, ಸಜಿಪರೋಡಲ್ಲಿ ಒಂದು 3 ಸ್ಕೂಲನ್ನು ಮಂಜೂರುಗೊಳಿಸಿದ್ದಾರೆ. ಸುಮಾರು 4 ಕೋಟಿ ರೂಪಾಯಿ ವೆಚ್ಚ, ಒಂದೊಂದು ಸ್ಕೂಲಿಗೆ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ 12 ಕೋಟಿ ರೂಪಾಯಿಯನ್ನು ಮಂಜೂರುಗೊಳಿಸಿದ್ದಾರೆ. ನಿಮಗೆಲ್ಲರಿಗೂ ಇದು ತಿಳಿದಿರುವಂಥ ವಿಷಯ. ಅದಲ್ಲದೆ
ಬಾಂಬೆಯಲ್ಲಿತ್ತು ಅಂಡರ್ಗ್ರೌಂಡ್ ಕೇಬಲ್. ಉಳ್ಳಾಲ ನಗರಸಭೆಗೆ 200 ಕೋಟಿ ರೂಪಾಯಿ ಇಟ್ಟು ಇಂಥ ವಿದ್ಯುತ್ತನ್ನೆಲ್ಲ ಅಂಡರ್ಗ್ರೌಂಡ್ ಮಾಡಲಿಕ್ಕೆ ಅನುದಾನ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ನಗರೋತ್ಪನ್ನದಲ್ಲಿ ಕೂಡ 35 ಕೋಟಿ ರೂಪಾಯಿ ಉಳ್ಳಾಲಕ್ಕೆ ಹಾಕಿದ್ದಾರೆ. ಅಲ್ಪಸಂಖ್ಯಾತರ ನಿಗಮದಿಂದ ಕೂಡ 30 ಕೋಟಿ ರೂಪಾಯಿ ಅನುದಾನದಲ್ಲಿ ಹಾಕಿರ್ತಾರೆ. ಕೆಲಸಕ್ಕೆ ಕಾರ್ಯಕ್ರಮ ಮಾಡಲಿಕ್ಕೆ ಹಾಕಿದ್ದಾರೆ. ಅದಲ್ಲದೆ ಸೋಮೇಶ್ವರದಲ್ಲಿ ಭಾಳ ಸುಸಜ್ಜಿತವಾದಂಥ ನಗರೋತ್ಪನ್ನದ ವತಿಯಿಂದ ಅಲ್ಲಿ ಕೂಡ ಪುರಸಭೆ ಕಟ್ಟಡ 2 ಕೋಟಿ ರೂಪಾಯಲ್ಲಿ ಪುರಸಭೆ ಕಟ್ಟಡ ಕೂಡ ಆಗ್ತದೆ. ಅದರಿಂದ ಎಲ್ಲ ಕೆಲಸ ಕಾರ್ಯಗಳು ಭಾಳಷ್ಟು ಅದಲ್ಲದೆ ಬಹಳ ಮಹತ್ವಾಕಾಂಕ್ಷಿ ಯೋಜನೆ. ಯಾಕಂತೇಳಿ ಮಂಗಳೂರು ಮಹಾನಗರ ಪಾಲಿಕೆಯ ಜನರೆಲ್ಲ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆ ಇತ್ತು. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನರು ಕೂಡ 24 ಗಂಟೆ ಕೂಡ ಮೀಟರ್ ಹಾಕಿ ನೀರು ಕುಡಿಬೇಕೆಂಬ ಯೋಜನೆಯಿಂದ ಸುಮಾರು 500 ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಈಗೆಲ್ಲ ಕಡೆ ಕೂಡ ಪ್ರತಿ ಗ್ರಾಮದಲ್ಲಿ ಕೂಡ ಪೈಪ್ಲೈನ್ ಹಾಕಿ 24 ಕೋಟಿ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ರೀತಿ ಎಲ್ಲ ಕೆಲಸ ಕಾರ್ಯಗಳು ಇವತ್ತು ಮಾಡ್ತಾ ಇದ್ದಾರೆ. ಅದಲ್ಲದೆ ಇವತ್ತು ಅಮೆರಿಕದಲ್ಲಿ ದೊಡ್ಡ ಮಟ್ಟದ ಅವರ ಸ್ಪೀಕರ್ ಸಮ್ಮೇಳನ ಕಾನ್ಫರೆನ್ಸ್ಲಿದ್ದಾರೆ. 29ನೇ ತಾರೀಕಿಗೆ ಅವರು ಬರ್ತಾರೆ. ಅದ ನಂತರ ಕೂಡ ಈ ಕೆಲಸ ಕಾರ್ಯಗಳಾದ ನಂತರ ಅನೇಕ ಯೋಜನೆಗಳನ್ನು ಕೂಡ ಅನೇಕ ಅನುದಾನ ಕೂಡ ಅವರು ಮಂಜೂರುಗೊಳಿಸಿದ್ದಾರೆ. ಆದ್ದರಿಂದ ಈ ಭಾಗದಲ್ಲಿ ಒಳ್ಳೆಯ ನಮಗೆಲ್ಲ ಖುಷಿ ಆಗ್ತದೆ.